ನಮ್ಮ ಸರ್ಕಾರದಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಈ ಸಂಬಂಧಪಟ್ಟ ಮಿನಿಸ್ಟ್ರು ಸಿ ಪಾಟೀಲ್ ಅವ್ರಿಗೂ ಮತ್ತು CM ಬೊಮ್ಮಾಯಿ ಅವ್ರಿಗೆ ಇದು ನಮ್ಮ ಮನವಿ ಏನಂತಂದರೆ ನಮ್ಮ ತಾಲೂಕಿಗೆ ಆದಷ್ಟು ಬೇಗ ನೀವು ನಮಗೆ ಬೈಪಾಸನ್ನು ನಿರ್ಮಾಣ ಮಾಡಿಕೊಡಿ, ನಮಗೆ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ. ಪಾವಗಡ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಅಮರಣ ನಿರಾಹಾರ ದೀಕ್ಷೆ ಕೈಗೊಂಡ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸಪುರದ ಶ್ರೀನಿವಾಸ್ ಬಾಬು ದೇಶದಲ್ಲಿ 2ನೇ ಸುಪ್ರಸಿದ್ಧವಾದ ಪುರಾತನ ಕಾಲದ ಶ್ರೀ ಶನೇಶ್ವರ ಸ್ವಾಮಿ ನೆಲೆ ನಿಂತ ತಾಣವಾಗಿದ್ದು, ಇಲ್ಲಿಗೆ ಪ್ರತಿ ಶನಿವಾರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಭಕ್ತಾದಿಗಳು ರಾಜ್ಯದಿಂದ ಹಾಗೂ ಹೊರ ರಾಜ್ಯಗಳಿಂದ ವಾಹನಗಳ ಮೂಲಕ ಆಗಮಿಸುತ್ತಿದ್ದಾರೆ. ಏಷ್ಯಾ ಖಂಡದಲ್ಲೇ ಹೆಸರುವಾಸಿಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದ್ದು ಹಾಗೂ ನಮ್ಮ ಪಾವಗಡದಿಂದ ಸುಮಾರು 10 ಕಿಲೋಮೀಟರ್ ದೂರದ ಗಡಿಯಲ್ಲಿ ಅಂಟಿಕೊಂಡಿರುವ ಆಂಧ್ರದ ಪೆನಗೊಂಡ ಪಟ್ಟಣದಲ್ಲಿ ಕಿಯಾ ಕಾರ್ ನಿರ್ಮಾಣ ಕೈಗಾರಿಕಾ ಘಟಕದ ಕೇಂದ್ರವಿದ್ದ ಕಾರಣ ದಿನನಿತ್ಯ ಭಾರಿ ಲಘು ವಾಹನಗಳು ಸಂಚರಿಸಿರುವುದರಿಂದ ದಿನೇ ದಿನೇ ಅಪಘಾತಗಳ ಸಂಖ್ಯೆಯು ಕೂಡ ಜಾಸ್ತಿಯಾಗಿ ಸುಮಾರು ಜನರ ಪ್ರಾಣಗಳು ಗಾಳಿಯಲ್ಲೇ ವಿಲೀನವಾಗುತ್ತಿರುವುದು ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕಾಣಿಸುತ್ತಲವೇ ಎಂದು ಎಚ್ಚರಿಕೆ ನೀಡಿದರು. ತಕ್ಷಣವೇ ನಮ್ಮ ಪಾವಗಡ ತಾಲೂಕಿಗೆ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಕೂಡಲೇ ಈ ವಿಷಯ ತಿಳಿದಂತೆ ದಂಡಾಧಿಕಾರಿಗಳಾದ ವರದರಾಜು ಮತ್ತು BWD ಅಧಿಕಾರಿಗಳಾದ ಅನಿಲ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರದಲ್ಲೇ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿ ಮನವಿ ಪತ್ರ ಪಡೆದರು. ವರದಿ ನಂದೀಶ್ ನಾಯ್ಕ್ ಪಿ. ನನ್ನ ಹೆಸರು ಶ್ರೀನಿವಾಸ್ ಬಾಬು ಅಂತ, ಶ್ರೀನಿವಾಸ್ ಬಾಬು ಅಂತ. ಸೊ ನಮ್ಮ ಪಾವಗಡದಲ್ಲಿ ನಮ್ಮ ಬೈಪಾಸ್ ಇಲ್ಲದೆ ಇರೋದ್ರಿಂದ ತುಂಬಾ ಮೇಜರ್ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ತುಂಬ ಪ್ರಾಣಹಾನಿಯಾಗಿದೆ. ನಮ್ಮ ಈ ಪಾವಗಡ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಪೆನಗೊಂಡ ಆಗಲಿ, ಹಿಂದೂಪುರ ಆಗಲಿ, ಈ ಕಡೆ ಎಲ್ಲ ಓಡಾಡ್ತಿರ್ತವೆ. ಸೊ ಪೆನಗೊಂಡದಲ್ಲಿ ಮತ್ತು ಇದು ಕಿಯಾ ಕಾರ್ ಯೂನಿಟ್ ಇದೆ, ಆದ್ದರಿಂದ ತುಂಬ ದೊಡ್ಡ ಮಟ್ಟದ ಯಂತ್ರಗಳನ್ನು ಸಾಗಿಸ್ತಾ ಇರ್ತಾರೆ ತಾಲೂಕಲ್ಲಿ. ಇದು ಟೌನ್ ಒಳಗಡೆ ಹೋಗೋದ್ರಿಂದ ಮೇಜರಾಗಿ ನಮಗೆ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಮತ್ತು ನಮ್ಮ ತಾಲೂಕಲ್ಲಿ ಸೋಲಾರ್ ಪಾರ್ಕ್ ಇರೋದ್ರಿಂದ ಸೊ ತುಂಬಾ 10 ಒಡನಾಟ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಈಗ ಆಗಲೇ ತುಂಬ ಸುಮಾರು ಆಕ್ಸಿಡೆಂಟ್ಗಳಾಗಿರೋದು ದಾಖಲೆ ಇದೆ ನಮ್ಮ ಹತ್ರ. ಸೊ ಹಾಗಾಗಿ ನಮ್ಮ ಸಾರ್ವಜನಿಕ ಎಲ್ಲೋ ಒಂಥರ ಪ್ರಾಣದ ಒಂದು ಭಯದಿಂದ ಇದ್ದಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಈ ಸಂಬಂಧಪಟ್ಟ ಮಿನಿಸ್ಟ್ರು ಸಿ ಪಾಟೀಲ್ ಅವ್ರಿಗೂ ಮತ್ತು CM ಬೊಮ್ಮಾಯಿ ಅವ್ರಿಗೆ ಇದು ನಮ್ಮ ಮನವಿ ಏನಂತಂದರೆ ನಮ್ಮ ತಾಲೂಕಿಗೆ ಆದಷ್ಟು ಬೇಗ ನೀವು ನಮಗೆ ಬೈಪಾಸನ್ನು ನಿರ್ಮಾಣ ಮಾಡಿಕೊಡಿ, ನಮಗೆ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ, ಮತ್ತು ನಮಗೆ ಇದನ್ನು ಆಕ್ಸಿಡೆಂಟ್ ಆಗೋದನ್ನು ಒಂಚೂರು ತಪ್ಪಿಸಿ ನಮಗೆ ಇದು ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ.